ಬಂಟ್ವಾಳ ತಾಲೂಕಿನ ಕೆದಿಲಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಶತಮಾನೋತ್ಸವ ಸಮಾರೋಪ ಸಮಾರಂಭ ಹಾಗೂ ವಿದ್ಯಾ ಕೇಂದ್ರಗಳಿಗೆ ಕೊಡುಗೆ ವಿತರಣೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು, ಸಮಾಜದ ಕಟ್ಟಕಡೆಯ ರೈತನ ಏಳಿಗೆಗಾಗಿ ಸಹಕಾರಿ ಸಂಘಗಳು ಹುಟ್ಟಿಕೊಂಡವು. ವ್ಯಕ್ತಿ ಜೀವನದಲ್ಲಿ ಸಹಕಾರಿ ಸಂಘ ಅವಿಭಾಜ್ಯ ಅಂಗವಾಗಿದೆ. ಪ್ರಾಕೃತಿಕ ವಿಕೋಪಗಳಿಂದ ರೈತನ ಬದುಕು ಗೊಂದಲಮಯವಾಗಿದೆ. ಜನರ ಬೇಡಿಕೆಗಳನ್ನು ಪೂರೈಸುವ ಕಾರ್ಯವನ್ನು ಸಂಘ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕೆದಿಲಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ 100 ವರ್ಷದ ಆ ಸಾರ್ಥಕ ವ್ಯವಹಾರವನ್ನು ನೆನಪು ಮಾಡುವಂತ ದಿನ. ಇಂಥ ಸಂದರ್ಭದಲ್ಲಿ ಸಮಾಜದ ಆ ಕಟ್ಟಕಡೆಯ ಒಬ್ಬ ವ್ಯಕ್ತಿ ರೈತ ಯಾರಿದ್ದಾರೆ, ಆ ರೈತರ ಏಳಿಗೆಗಾಗಿ ನಮ್ಮ ಹಿರಿಯರು ಈ ಸಹಕಾರಿ ಸಂಸ್ಥೆಯನ್ನು ಆರಂಭ ಮಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಪ್ರಬುದ್ಧರು, ಮೊಳಹಳ್ಳಿ ಶಿವರಾಯರಂತ ಆ ನ್ಯಾಯವಾದಿಗಳು ಪುತ್ತೂರಿನಲ್ಲಿ ಆ DCC ಬ್ಯಾಂಕ್ ಅನ್ನು ಆರಂಭ ಮಾಡಿದರು. ಅದೇ ಮೊಳಹಳ್ಳಿ ಶಿವರಾಯರು ಇಂತಹ ಸಹಕಾರಿ ಸಂಸ್ಥೆಗಳಿಗೆ ಕೂಡ ಬೆನ್ನೆಲುಬಾಗಿ ನಿಂತು ಇಡೀ ಜಿಲ್ಲೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಟಿಜಿ ರಾಜರಾಮ್ ಭಟ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸಿಬ್ಬಂದಿಗಳು ಜನಸ್ನೇಹಿಗಳಾದಾಗ ಸಂಘ ಮುಂಚೂಣಿಗೆ ಬರುತ್ತದೆ. ಕೃಷಿಕರಿಗೆ ಸಮಗ್ರ ಮಾಹಿತಿ ನೀಡುವ ಜೊತೆಗೆ ಬೆಳೆಗಳಿಗೆ ನ್ಯಾಯ ಒದಗಿಸುವ ಕಾರ್ಯ ಸಹಕಾರಿ ಮಾಡುತ್ತಿದೆ. ಸರ್ಕಾರ ನೀಡುವ ಸೌಲಭ್ಯಗಳು ಸಹಕಾರಿ ಸಂಘಗಳ ಮೂಲಕ ನಡೆದಾಗ ಗ್ರಾಮಗಳು ಮುಂದೆ ಬರಲು ಸಾಧ್ಯ ಎಂದು ತಿಳಿಸಿದರು. ಸದಸ್ಯರಿಗೆ ಅವರು ಬೇಕಾದ ಕೃಷಿ ಚಟುವಟಿಕೆ ಪೂರಕವಾದ ಮಾಹಿತಿ ಕೊಡುವ ವ್ಯವಸ್ಥೆ, ಅವರಿಗೆ ಬೆಳೆ ಬೆಳೆಯಲು ಬೇಕಾದ ಸರಿಯಾದ ಬೀಜದ ವ್ಯವಸ್ಥೆ, ಹಾಗೆ ಅವರಿಗೆ ಬೀಜ ಕೊಟ್ಟ ಮೇಲೆ ಆ ಬೀಜೋಪಚಾರದ ಬಗ್ಗೆ ಮಾಹಿತಿ, ಹಾಗೆ ಬೀಜೋಪಚಾರ ಮಾಡಿದ ಮೇಲೆ ಅವರ ಕೃಷಿ ಭೂಮಿಯನ್ನು ಹಸನು ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳ ಮಾಹಿತಿ, ಕೃಷಿಕ ಸಕಾಲಕ್ಕೆ ಬೆಳೆ ಬೆಳೆಯಬೇಕಾದ್ರೆ ಏನೇನು ಮಾಹಿತಿ ಕೊಡಬೇಕು ಎಲ್ಲ ಕೊಡುವ ಕೆಲಸ ಅದು ಸಹಕಾರ ಸಂಘ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಹಕಾರ ಸಂಘದಲ್ಲಿ ಸದಸ್ಯರು ಸಾಲ ಪಡ್ಕೊಂಡ ಸದಸ್ಯರ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡೋದಕ್ಕೋಸ್ಕರವಾಗಿ ಬೇರೆ ವ್ಯವಸ್ಥೆಯನ್ನು ಸಹಕಾರ ಸಂಘ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಹಕಾರ ಸಂಘದ ಸದಸ್ಯರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಕಾಲವಾಗಿ ಕಾಪಾಡುವ ಉದ್ದೇಶಕ್ಕಾಗಿ ಗೋದಾಮು ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಅವರಿಗೆ ಪ್ರೊಡ್ಯೂಸರ್ ಕೊಡುವ ಮೂಲಕ ಟಿಜಿ ರಾಜರಾಮ್ ಭಟ್, ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರನ್ನು ಸನ್ಮಾನಿಸಲಾಯಿತು. ಗ್ರಾಮದ ಪ್ರತಿಭಾನ್ವಿತರಿಗೆ ಪುರಸ್ಕಾರ, ಸಂಘದ ಹಿರಿಯ 100 ಮಂದಿ ಸದಸ್ಯರಿಗೆ ಗೌರವಾರ್ಪಣೆ, ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗಕ್ಕೆ ಗೌರವಾರ್ಪಣೆ, ಇಂಜಿನಿಯರಿಂಗ್ ಹಾಗೂ ಕುಶಲಕರ್ಮಿಗಳಿಗೆ ಅಭಿನಂದನೆ ನಡೆಯಿತು. ಶಿಕ್ಷಣ ಸಂಸ್ಥೆಗಳಿಗೆ ವಿವಿಧ ಕೊಡುಗೆಗಳನ್ನು ವಿತರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಾ ಮಾಧವ ಮಾವೆ, ತಾಲೂಕು ಪಂಚಾಯಿತಿ ಸದಸ್ಯ ಹಾಜಿ ಆದಂ ಕುನ್ನಿ ಬಾಯಬೆ, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ತ್ರಿವೇಣಿ ರಾವ್, ಕೆದಿಲಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪದ್ಮನಾಭ ಭಟ್, ಗ್ರಾಮ ಪಂಚಾಯಿತಿಯ ಅಣ್ಣಪ್ಪ ಕುಲಾಲ್ ಪೆರಮೊಗ್ರು, ಕೇಂದ್ರ ಸಹಕಾರಿ ಬ್ಯಾಂಕ್ ವಲಯ ಮೇಲ್ವಿಚಾರಕ ಯೋಗೇಶ್ ಎಚ್ಜಿ, ಮಾಜಿ ಕಾರ್ಯದರ್ಶಿ ಕೆ ದೇವಪ್ಪ ಗೌಡ ಕುದುಮಾನು, ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಪದ್ಮನಾಭ ಭಟ್ಟ ಬಡಕಿಲ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, P4 News 24/7 ವಿಟ್ಲ.